ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಕೇಂದ್ರ ಸಮಿತಿ ಮಂಗಳೂರಿನ ಆಶ್ರಯದಲ್ಲಿ ನಗರದ ವೆನ್ಲಾಕ್ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮಂಗಳೂರಿನ ಯುವ ವಾಹಿನಿ ಕೇಂದ್ರ ಸಮಿತಿ ಇದೀಗ ಮತ್ತೊಂದು ಸಮಾಜಮುಖಿ ಕಾರ್ಯ ಮಾಡಿದೆ. ಇಂದು ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರ ಹಸ್ತಾಂತರ ಸಮಾರಂಭ ನಡೆಯಿತು. ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶಾಸಕ ಡಾ ವೈ ವರಶೆಟ್ಟಿಯವರು ಮಾತನಾಡಿದರು. ಯುವ ವಾಹಿನಿ ವತಿಯಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ, ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಕೆಲಸ ಆಗಲಿ ಎಂದು ಹೇಳಿ ಶುಭ ಹಾರೈಸಿದರು. ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂತ ಕೆಲಸ ನಿಮ್ಮಿಂದ ಆಗಲಿ. ಯಾಕಂದ್ರೆ ಕೋವಿಡ್ ಸಮಸ್ಯೆ ಬಂದಾಗ ಸರ್ಕಾರ, ನಾವು ಚುನಾಯಿತ ಜನಪ್ರತಿನಿಧಿಗಳು, ನಾನು ವೇದವಾಸರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಸಹ ಅದರಿಂದ ಬಿದ್ದಾಗ ಎಲ್ಲೋ ಒಂದ್ ಕಡೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಗೆ ಕೈ ಕಟ್ಟಿದಂತ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲಾ ರೀತಿಯಲ್ಲ ಸ್ಪಂದನೆ ಮಾಡುವಾಗ ಎಲ್ಲೋ ಒಂದ್ ಕಡೆ ಫಂಡ್ಸ್ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸುವಂತ ಸಂದರ್ಭದಲ್ಲಿ ಈ ನಾನ್ ಗವರ್ಮೆಂಟಲ್ NGOs ಅಥವಾ ಇಂತಹ ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲಿ ಬಹುಶಃ ಇದು ತುಂಬಾ ಸಂಸ್ಥೆಗಳು ಎಲ್ಲ ಮುಂದೆ ಬಂದು ಅವರದ್ದೇ ಆದ ಒಂದು ರೀತಿಯಿಂದ ಸಮಾಜಕ್ಕೆ ಸೇವೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಊಟ ಕೊಡುವುದರಿಂದ ಹಿಡಿದು ಈ ರೀತಿಯ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ, ಈ ಡಯಾಲಿಸಿಸ್ ಯೂನಿಟ್ ಒಂದು 5 ಲಕ್ಷ ಮಿನಿಮಮ್ ಅಲ್ಲಿ ಆಗ್ತದೆ ಅಂತ ಒಂದು ಡಯಾಲಿಸಿಸ್ ಯೂನಿಟ್ ಅನ್ನ ಒಂದು ಸಂಘ 6.5 ಲಕ್ಷ ಆಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯ ಉತ್ಕೃಷ್ಟ ಮಟ್ಟದನ್ನೇ ಕೊಟ್ಟಿದ್ದಾರೆ. ಚೀಪ್ ಸಹ ಸಿಗ್ತದೆ. ಒಂದು ಸಂಘ ಸಂಸ್ಥೆ ಅದನ್ನ ದುಡ್ಡನ್ನ ಕ್ರೋಢೀಕರಿಸಿ ಸಂಗ್ರಹ ಮಾಡಿ ತಮ್ಮ ಕೈಯಿಂದ ಹಾಕಿ ಇದನ್ನ ಮಾಡಬೇಕಾದ್ರೆ ಹೃದಯವಂತಿಕೆ ಸಬೇಕು, ಮನಸ್ಥಿತಿ. ತದಬಳಿಕ ಮಾತನಾಡಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು, ಸರ್ಕಾರದ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಕೈಜೋಡಿಸುವ ಕೆಲಸ ಮಾಡುತ್ತಿದೆ. ಹಲವಾರು ವರ್ಷಗಳಿಂದ ಯುವ ವಾಹಿನಿ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಆಸ್ಪತ್ರೆಯಲ್ಲಿ ಒಟ್ಟು 19 ಡಯಾಲಿಸಿಸ್ ಯಂತ್ರಗಳಿದ್ದು, ಅದರಲ್ಲಿ ಸರ್ಕಾರ 10 ಯಂತ್ರಗಳನ್ನು ನೀಡಿದ್ರೆ ಸಂಘ ಸಂಸ್ಥೆಗಳು 9 ಡಯಾಲಿಸಿಸ್ ಯಂತ್ರಗಳನ್ನು ನೀಡುವ ಮೂಲಕ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದರು. ಇನ್ನು ನಗರದ ವೆನ್ಲಾಕ್ ಆಸ್ಪತ್ರೆಯಲ್ಲಿರುವ ಡಯಾಲಿಸಿಸ್ ಕೇಂದ್ರ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ವಿವಿಧ ಜಿಲ್ಲೆಯ ಜನರಿಗೆ ಪೂರಕವಾದ ವಾತಾವರಣವನ್ನ ಕೊಡುತ್ತಿದೆ ಎಂದು ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಈ ಕಳೆದ ಒಂದು 4-5 ತಿಂಗಳಲ್ಲಿ ಯುವ ವಾಹಿನಿ ಕಡೆಯಿಂದ ಈಗ 1 ಮಿಷನ್ ಹಸ್ತಾಂತರ ಆಗ್ತಾ ಇದೆ. ರೋಟರಿಯಿಂದ 4, ಲಯನ್ ಸಂಸ್ಥೆ ಕೂಳೂರಿಂದ 2, ಧರ್ಮಸ್ಥಳ ಸಂಸ್ಥೆಯಿಂದ 2, ಹೀಗೆ 9 ಮಿಷನ್ ಆಗಿ 19 ಮಿಷನ್ ಆಗಿದೆ. ಹಾಗಾಗಿ ಸರ್ಕಾರ ಎಷ್ಟು ರೀತಿಯ ಶಕ್ತಿಯುತವಾಗಿ 10 ಮಿಷನ್ ಕೊಟ್ಟರೆ, ಸಾರ್ವಜನಿಕವಾಗಿ ನಿಮ್ಮಂತ ಸಂಘ ಸಂಸ್ಥೆಯಿಂದ 9 ಮಿಷನ್ ಅನ್ನು ಪಡ್ಕೊಂಡು 19 ಮಿಷನ್ ಈ ಸಮಾಜಕ್ಕೆ ಸೇವೆಯನ್ನು ಕೊಡ್ತಾ ಇದೆ. ಇವತ್ತು ಡಯಾಲಿಸಿಸ್ ಮಿಷನ್ ಮೊನ್ನೆ ಬೇರೆ ಬೇರೆ ಕಡೆಗಳಿಂದ ಆದಂತ ಸಂದರ್ಭದಲ್ಲಿ ಅತ್ಯಧಿಕವಾಗಿ ಒತ್ತಡವನ್ನ ಬರುವಂತದ್ದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಡಯಾಲಿಸಿಸ್ ಮಿಷನ್ ಅಲ್ಲಿ ತನ್ನ ಸೇವೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ದೊಡ್ಡದಾದ ಮೊತ್ತವನ್ನು ಅವರು ಭರಿಸಬೇಕು. ವಾರಕ್ಕೆ 2-3 ಬಾರಿ ಭರಿಸಬೇಕು. ವಾರಕ್ಕೆ 2 ಬಾರಿ ಅಂತ ಹೇಳಿದ್ರೆ ತಿಂಗಳಿಗೆ 8 ಬಾರಿ ಆಯಿತು. 3 ಬಾರಿ ಅಂದ್ರೆ ತಿಂಗಳಿಗೆ 12 ಬಾರಿ ಆಯಿತು. ತಿಂಗಳಿಗೆ 12 ಬಾರಿ ಆ ಮೊತ್ತವನ್ನು ವೆಚ್ಚ ಮಾಡಬೇಕು ಅಂತ ಹೇಳಿದ್ರೆ ಪಾಪದ ಬಡವರಿಗೆ ಬಹಳ ಕಷ್ಟ ಸಾಧ್ಯ. ಎಲ್ಲೋ ಒಂದು ಕಡೆಗಳಲ್ಲಿ ತಮ್ಮಂತ ಸಂಸ್ಥೆಯವರು ಮಿಷನ್ ಕೊಟ್ಟಾಗ ಅದೆಷ್ಟೋ ಪಾಪದವರಿಗೆ ಫ್ರೀ ಉಚಿತವಾಗಿ ತಮ್ಮ ಡಯಾಲಿಸಿಸ್ ಮಾಡಿದಂತ ಕೀರ್ತಿ ಯಶಸ್ಸು ತಮ್ಮ ಸಂಸ್ಥೆಗೆ. ಮಾಜಿ ಶಾಸಕ ಕೆ ವಸಂತ್ ಬಂಗೇರ ಅವರು ಮಾತನಾಡಿ, ಸಂಘ ಸಂಸ್ಥೆಗಳು ಇಂತಹ ಸೇವೆಯನ್ನ ಮಾಡಿದಾಗ ಆಸ್ಪತ್ರೆಗಳು ಅಭಿವೃದ್ಧಿ ಹೊಂದಲು ಸಾಧ್ಯ. ಕೆಲವೊಂದು ಸಂಘ ಸಂಸ್ಥೆಗಳು ಸಾರ್ವಜನಿಕರಿಂದ ದೇಣಿಗೆಯನ್ನ ಪಡೆದುಕೊಂಡು ಸಮಾಜಕ್ಕೆ ಕೊಡುಗೆಯನ್ನ ನೀಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ಆದರೆ ಯುವ ವಾಹಿನಿ ಅದಕ್ಕೆ ಭಿನ್ನವಾಗಿ ದುಡಿಮೆಯ ಹಣವನ್ನ ಮೀಸಲಿಟ್ಟು ಇಂತಹ ಕೆಲಸವನ್ನ ಮಾಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಾಜದ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು, ಅದೇ ರೀತಿ ಬಡವರಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು, ರೋಗಿಗಳಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು, ಈ ರೀತಿಯ ಕಾರ್ಯವನ್ನು ಒಟ್ಟಾಗಿ ಮಾಡ್ತಾರೆ. ಮುಖ್ಯವಾಗಿ ಹೇಳೋದಿದ್ರೆ ಎಲ್ಲ ಸಂಘ ಸಂಘಟನೆಗಳು ಕಟ್ಟಿಕೊಂಡು ಸಾರ್ವಜನಿಕರಿಂದ ಹೆಚ್ಚಿನ ದೇಣಿಗೆಯನ್ನು ಕೊಡೋದು ಈ ರೀತಿಯ ಮೆಷಿನ್ಗಳನ್ನ ಈ ರೀತಿ ಸಾಮಗ್ರಿಗಳನ್ನ ಹಸ್ತಾಂತರ ಮಾಡೋದನ್ನ ನಾವು ಕಂಡಿದ್ದೀವಿ.
ಯುವವಾಹಿನಿಯಿಂದ ಒಂದು ವಿಶೇಷ ವಿಚಾರ ಅಂತ ಹೇಳಿ ನಾನು ಈ ಸಂದರ್ಭ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಹೆಚ್ಚಿನ ಮೊತ್ತವನ್ನ ಅವರವರು ದುಡಿದಂತ ದುಡ್ಡನ್ನಲ್ಲಿ ಹಾಕ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅವರು ದುಡ್ಡಂತ ದುಡ್ಡನ್ನು ಯಾರೋ ದುಡ್ಡಂತ ದುಡ್ಡನ್ನ ಸಾರ್ವಜನಿಕವಾಗಿ ಬಡವರಿಗೆ ಹಂಚುವಂತ ಕೆಲಸವನ್ನು ಮಾಡೋದು. ಯುವವಾಹಿನಿ ಕೇಂದ್ರ ಸಮಿತಿ ಮಂಗಳೂರು ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ ಕೆಬಿ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಮೊನ್ನೆಯಿಂದ ಇಲ್ಲಿ ಕುಸುಮಾಕರಾಗಲಿ ಹಾಗೆ ಹರೀಶ್ರು ಹಾಗೆ ನಮ್ಮ ಭಾಸ್ಕರ್ ಕೂಡ ನಿರಂತರವಾಗಿ ನಮ್ಮ ಡಿಎಂಒ ಅವರಿಗೆ ಸಂಪರ್ಕ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವಲ್ಲಿ ಸಹಕರಿಸಿದ್ದಕ್ಕಾಗಿ ಅಧ್ಯಕ್ಷರ ನೆಲೆಯಲ್ಲಿ ಸಹಕಾರವನ್ನು ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಕೂಡ ಉದಯಮನ್ ಮಟ್ಟು ಅವರು ನಮ್ಮ ನೇತೃತ್ವ ವಹಿಸಲಿದ್ದಾರೆ. ಅವರ ಅವಧಿಯಲ್ಲಿ ಕೂಡ ಇದೇ ರೀತಿಯಲ್ಲಿ ಪೂರ್ಣ ರೀತಿಯ ಸಹಕಾರ ಇರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಅಧ್ಯಕ್ಷರ ನೆಲೆಯಲ್ಲಿ ಹೃತ್ಪೂರ್ವಕ ವಂದನೆಗಳು. ಯುವವಾಹಿನಿ ಕೇಂದ್ರ ಸಮಿತಿ ದರ ಕ್ರೀಡೆ ಮತ್ತು ಆರೋಗ್ಯದ ನಿರ್ದೇಶಕರಾದ ಭಾಸ್ಕರ್ ಕೋಟ್ಯಾನ್ ಕೂಳೂರು ವಂದಿಸಿದ್ರು. ಈ ವೇಳೆ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆಯ ಡಿಎಂಒ ಡಾಕ್ಟರ್ ಸದಾಶಿವ ಶಾಂತಪೂರ್, ವೆಲ್ನಾಕ್ ಆಸ್ಪತ್ರೆಯ ಆರ್ಎಂಒ ಡಾಕ್ಟರ್ ಸುಧಾಕರ್, ವೆಲ್ನಾಕ್ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ಸದಾನಂದ ಪೂಜಾರಿ, ಇಂಡಸ್ ಕೇರ್ ಇಕ್ವಿಪ್ಮೆಂಟ್ಸ್ನ ಮಾಲಕರಾದ ಲಯನ್ ಶ್ರೀನಿವಾಸ್ ಕೂಳೂರು, ಯುವವಾಹಿನಿ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಪಡ್ಪು ಸೇರಿದಂತೆ ಯುವವಾಹಿನಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು. ಅಪ್ಪ, ಈ ಸಂಭ್ರಮದ ದಿನ ಯಾಕೆ ಹೀಗೆ ಕೂತ್ಕೊಂಡಿದ್ದೀರಿ? ನಿನ್ನ ಅಮ್ಮನಿಗೆ ಸೀರೆ ಉಟ್ಕೊಂಡು ಮನೆ ಇಡೀ ಓಡಾಡೋದು ಅಂದ್ರೆ ತುಂಬಾನೇ ಇಷ್ಟ. ಈ ಸಂಭ್ರಮದ ದಿನಗಳಲ್ಲಿ ನಿನ್ನ ಅಮ್ಮಂತರ ನಿನ್ನನ್ನು ಸೀರೆಯಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅಪ್ಪ, ಒಂದಲ್ಲ 5 ಅಮ್ಮಂದಿರನ್ನ ನೋಡುವ್ರಂತೆ. ಆ ಅಪ್ಪ, ಇನ್ನಾದ್ರೂ ಸಂಭ್ರಮಿಸಬಹುದಲ್ವಾ? ಇನ್ನು ಸಂಭ್ರಮಿಸಲು ಕಾಯ್ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಉಡುಗೆ ನಮ್ಮ ತಲೆಮಾರಿನ ಆಯ್ಕೆ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು, ಕುಟುಂಬಗಳ ತಲೆಮಾರಿನ ಆಯ್ಕೆ.